ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತಿಲು ಐತೇನಿತ ಮಲ್ಲ ಸುದ್ದಿಲು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಕುಡ್ಲಡ 72ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ. ಒಡಿಪು ಜಿಲ್ಲಾ ಗಣರಾಜ್ಯೋತ್ಸವಡು ರಾಷ್ಟ್ರ ಬಾವುಟ ಏರಾದು ಸಂದೇಶ ಕೊರ್ನಾ ಮಂತ್ರಿ ಎಸ್ ಅಂಗಾರ. ಹಿಂದೂ ಧಾರ್ಮಿಕ ಕೇಂದ್ರೊಳೆನ ಮಿತ್ತು ಕಿಡಿಗೇಡಿಲು ಬೊಚ್ಚಾಂದನ ಚಲ್ಲು ಕಾರ್ಯ ನಡಪಾವನ ವಿರುದ್ಧ ತೊಕ್ಕೊಟ್ಟುಡು ಪ್ರತಿಭಟನೆ. ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಕೇಸಿಲು ಈರ್ವೇರು ಆರೋಪಿಗಳ ಬಂಧನ. ಒಡಿಪು ಜಿಲ್ಲೆದ 55 ವರ್ಷದ ನೀಂದುನ ಬಿರ್ಸೆರು ಗಂಗಾಧರ್ ಜಿ ಕಾರ್ಗ್ ಸಂಕಲೆ ಕಟ್ಟದು ಕಡಲ್ಡು ನೀಂದುದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ. ಸರ್ಕಾರದ ಸವಲತ್ತುಲು ಜನಸಾಮಾನ್ಯರಿಗೆ ಸರಿಯಾದ ತಿಕ್ಕೊಡು ನನ್ನ ಮಿತ್ತುಗ ಅವ್ಯವಸ್ಥೆ ಉಪ್ಪಿರಬಲ್ಲಿ. ಕುಡ್ಲಡು ವೆನ್ಲಾಕ್ ಜಿಲ್ಲಾಸ್ಪತ್ರೆದ ಅವ್ಯವಸ್ಥೆ ತುದು ಅಧಿಕಾರಿಗಳಿಗೆ ಜಾಗೃತ ಪಂಡನ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ. ವಾರ್ತೆದ ವಿವರ. ಅಂಗಾರೆ ಭಾರತದೊರ್ಮೆಡು 72ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ ಭಾರಿ ಸಂಭ್ರಮಡು ನಡೆತಂಡು. ಕುಡ್ಲದ ನೆಹರು ಮೈದಾನಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ 8ನೇ ಮಲ್ತದಿತ್ತಿನ ಕಾರ್ಯಕ್ರಮಟ್ಟು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯರು ರಾಷ್ಟ್ರ ಬಾವುಟ ಏರಾದು ಗಣರಾಜ್ಯೋತ್ಸವ ಸಂದೇಶ ಕೊರಿಯರು. ಕೊರೋನಾ ಕಾರಣ ಈ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ ತಕ್ಕಮಟ್ಟಡು ಮಲ್ಪೆರ ಒತ್ತು ಕೊರದಿತ್ತಂಡು. ಕುಡ್ಲದ ನೆಹರು ಮೈದಾನಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನೆಲೆಟ್ಟು 72ನೇ ವರ್ಷದ ಗಣರಾಜ್ಯೋತ್ಸವ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ ರಾಷ್ಟ್ರ ಬಾವುಟ ಏರಾದು ಸಂದೇಶ ಕೊರಿಯರು. ದೇಶ ಸ್ವತಂತ್ರ ಆಯರೆ ಬೊಕ್ಕ ಪ್ರಜಾಪ್ರಭುತ್ವ ರಾಷ್ಟ್ರ ಆಯರೆ ಹೋರಾಟ ತ್ಯಾಗ ಮಲ್ತಿನ ರಾಷ್ಟ್ರೀಯ ನಾಯಕರಿನ ನೆಂಪು ಮಲ್ತೊನ್ನ ಮಂತ್ರಿಯರು ರಾಜ್ಯ ಸರ್ಕಾರ ಜಾರಿ ಮಲ್ತನ ಯೋಜನೆಳಿನ ಸಾಧನೆಳಿನ ಮಾಹಿತಿ ಕೊರ್ದು ಜನ ಇಂದೆತ ಪ್ರಯೋಜನದೆತ್ತುನುಡು ಪಂದು ಕೇಂಡುಂಡೆರು. ಭಾಷೆ, ಸಂಸ್ಕೃತಿ, ಉಡುಗೆ ತೊಡುಗೆ, ಆಚಾರ ವಿಚಾರದಲ್ಲಿ ವಿಭಿನ್ನತೆ ಹಾಗೂ ವೈಶಿಷ್ಟ್ಯವನ್ನು ಹೊಂದಿದ್ದರೂ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವ ನಮ್ಮ ಹಿರಿಯರ ಆಶಯಗಳು ಇಂದಿಗೂ ಉಳಿದುಕೊಂಡಿವೆ. ಈ ವಿಭಿನ್ನ ಸಂಸ್ಕೃತಿಯಿಂದಾಗಿ ಭಾರತ ಉಪಖಂಡವು ವಿಶ್ವದಲ್ಲಿ ಅನನ್ಯವಾಗಿ ಗುರುತಿಸಿಕೊಂಡಿದೆ. ಸುಸಂಸ್ಕೃತ ಸಮಾಜ ನಿರ್ಮಾಣ, ಅಭಿವೃದ್ಧಿ ಭಾರತದ ಕಲ್ಪನೆ ಹಾಗೂ ಸಂಪೂರ್ಣ ಸ್ವಾತಂತ್ರ್ಯದ ಕನಸುಗಳೊಂದಿಗೆ ಸಾಕಾರಗೊಂಡಿರುವ ಸಂವಿಧಾನದ ಕರ್ತರ ಸದುದ್ದೇಶಗಳು ಪ್ರತಿಯೊಬ್ಬ ದೇಶವಾಸಿಗಳ ಮನಸ್ಸಿನಲ್ಲಿಯೂ ಅನುರಣಿಸುತ್ತಿರಬೇಕು. ಅಖಂಡ ಭಾರತದ ಕೋಟಿ ಕೋಟಿ ಪ್ರಜೆಗಳ ದೇಶದ ಜವಾಬ್ದಾರಿ ಹಾಗೂ ಅಧಿಕಾರವನ್ನು ನೀಡಿದ ಈ ಶುಭ ದಿನ ನಿಸ್ಮರಣೀಯವಾಗಿರಬೇಕು. ಒಂದೇ ಒಂದೇ ನಾವೆಲ್ಲರೂ ಒಂದೇ, ಈ ದೇಶದೊಳು ಎಲ್ಲಿದ್ದರೂ ಭಾರತ ನಮಗೊಂದೇ. ನಡೆ ನುಡಿ ಭೇದಗಳಷ್ಟೇ ಇದ್ದರೂ ಬದುಕುವ ಜನರೊಂದೇ. ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ. ಒಂದೇ ಒಂದೇ ನಾವೆಲ್ಲರೂ ಒಂದೇ. ಅವರು ಈರಸಂಗಪ್ಪ ಶೀತೇಲಿ, ಮೀಸಲು ಪೊಲೀಸ್ ನಿರೀಕ್ಷಕರು, ಮಂಗಳೂರು ನಗರ ಸಶಸ್ತ್ರ ಮೀಸಲು ಪೊಲೀಸ್. ಪರೇಡ್ನ 2ನೇ ತಂಡ ನಗರ ಸಶಸ್ತ್ರ ಮೀಸಲು ಪೊಲೀಸರದು. ತಂಡದ ನೇತೃತ್ವ ವಹಿಸಿರುವ ಅನು ಎಂಎಸ್ ಮೀಸಲು ಉಪನಿರೀಕ್ಷಕರು. ಇವರು ಗೌರವ ವಂದನೆ ಸಲ್ಲಿಸುತ್ತಿದ್ದಾರೆ. ನಾಯಕಿ ರೇಖಾ ಆರ್. ಮೇಯರ್ ದಿವಾಕರ್ ಪಾಂಡೇಶ್ವರ್, ಶಾಸಕರ್ ವೇದವ್ಯಾಸ್ ಕಾಮತ್, ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಜಿಲ್ಲಾ ಎಸ್ಪಿ ಸೇರ್ನಂಚ ಬೇತೆ ವಲಯದ ನಾಯಕರು, ಜನಪ್ರತಿನಿಧಿಲು ಅಧಿಕಾರಿಲು ಪಾಲ್ದೆತೊಂಡೆರು. ಸಾಧಕರಿಗೆ ತಮ್ಮನ ಬೊಕ್ಕ ಜೋಕ್ಲಿನ ಸಾಧನೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಈ ಸರ್ತಿ ಶಾಲೆ ಜೋಕ್ಲಿನ ಪಥಸಂಚಲನ ಸಾಂಸ್ಕೃತಿಕ ಕಾರ್ಯಕ್ರಮ ಇಚ್ಚಾಂಡು. ಪೊಲೀಸರ್ನ ಪಥಸಂಚಲನ ಮಾತ್ರ ಇತ್ತಂಡು. ಒಡಿಪು ಜಿಲ್ಲೆದ ಅಜ್ಜರಕಾಡು ಮೈದಾನಡು ಅಂಗಾರೆ ಒಡಿಪು ಜಿಲ್ಲಾಡಳಿತದ ನಿಲೆಟ್ಟು ಪ್ರಜಾಪ್ರಭುತ್ವ ದಿನಾಚರಣೆ ನಡೆತಂಡು. ರಾಜ್ಯದ ಮೀನುಗಾರಿಕೆ ಬೊಕ್ಕ ಬಂದರ್ ಖಾತೆ ಮಂತ್ರಿ ಎಸ್ ಅಂಗಾರ ರಾಷ್ಟ್ರ ಬಾವುಟ ಏರಾದು ಗಣರಾಜ್ಯ ಸಂದೇಶ ಕೊರಿಯರು. ಒಡಿಪು ಜಿಲ್ಲಾಡಳಿತದ ನೆಲೆಟ್ಟು ಅಜ್ಜರಕಾಡು ಮೈದಾನಡು 72ನೇ ವರ್ಷದ ಪ್ರಜಾಪ್ರಭುತ್ವ ಗಣರಾಜ್ಯೋತ್ಸವ ದಿನಾಚರಣೆ ನಡೆತಂಡು. ರಾಜ್ಯದ ಮೀನುಗಾರಿಕೆ ಬೊಕ್ಕ ಬಂದರ್ ಮಂತ್ರಿ ಎಸ್ ಅಂಗಾರ ರಾಷ್ಟ್ರ ಬಾವುಟ ಏರಾದು ಗಣರಾಜ್ಯೋತ್ಸವ ಸಂದೇಶ ಕೊರಿಯರು.
ಪೊಲೀಸ್ ಗೃಹರಕ್ಷಕ ದಳ ಎನ್ಸಿಸಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕೂಟದ ಕ್ಲೇರ್ದು ಮಂತ್ರಿಯರು ಗೌರವ ವಂದನೆ ದೆತ್ತುಂಡೇರು. ಪೊರ್ಲದ ಪಥಸಂಚಲನ ಅಟ್ಟಣೆ ಆದಿತ್ತುಂಡು. ಕೃಷಿ ಸಾಧಕರಿಗೆ ಜಿಲ್ಲಾಡಳಿತದ್ದು ತಮ್ಮನದ ಮರ್ಯಾದೆ ಮಲ್ತೆರು. ವಿಧಾನ ಪರಿಷತ್ ಸದಸ್ಯರು ಪ್ರತಾಪ್ ಚಂದ್ರ ಶೆಟ್ಟಿ, ಶಾಸಕರು ರಘುಪತಿ ಭಟ್, ರಾಜ್ಯ ಪಿರವರಿದಿನ ವರ್ಗಳಿದ ಆಯೋಗದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ, ಎಸ್ಪಿ ಡಾ ವಿಷ್ಣುವರ್ಧನ್ ಸೇರ್ನಂಚ ಜನಪ್ರತಿನಿಧಿಲು ಪಕ್ಷದ ನಾಯಕರು ಅಧಿಕಾರಿಲು ಪಾಲ್ದೆತ್ತುಂಡರು. ಉಳ್ಳಾಲ ಕ್ಷೇತ್ರದ ದೇರ್ಲಕಟ್ಟೆ ಶ್ರೀ ಅಯ್ಯಪ್ಪ ದೇವಸ್ಥಾನಡು ಜನವರಿ 15க்கு ಕಳ್ವೇರು ಪೊಗ್ಗುದು ಕಂಡಿನಕ್ಕೆ ಸಂಬಂಧಪಟ್ಟದು ಕೊಣಾಜೆ ಪೊಲೀಸರು ಈರ್ವರು ಆರೋಪಿలను ಪತ್ತದಿರು. ತಲಪಾಡಿ ಕೆಸಿ ರೋಡ್ದ ಮೊಹಮ್ಮದ್ ಅಶ್ರಫ್ ಬೊಕ್ಕ ನಿಜಾಂ ಬಂಧನ ಆಯ್ನ ಆರೋಪಿಲು ಆದುಲೇರು. ಉಳ್ಳಾಲ ಪ್ರದೇಶಡು ಕಂಡುನ ದೇವಸ್ಥಾನ ದೈವಸ್ಥಾನೊಳೆನು ಅಶುದ್ಧ ಮಲ್ಪನ ಚಲ್ಲು ಕಾರ್ಯಲು ನಡತೊಂದಿಪ್ಪನ ಬೆರಿಕೆ ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನಗೂ ಕಳ್ವೇರು ಪೊಗ್ಗುದು ಕಂಡದನ ಕೇಸುಗೆ ಸಂಬಂಧಪಟ್ಟದು ಈರ್ವಿರಿನ ಅಂಗಾರೆ ಕೊಣಾಜೆ ಪೊಲೀಸರು ಪತ್ತದಿರು. ತಲಪಾಡಿ ಕೆಸಿ ರೋಡ್ದ ಮೊಹಮ್ಮದ್ ಅಶ್ರಫ್ ಬೊಕ್ಕ ನಿಜಾಂ ಬಂಧನ ಆಯ್ನ ಆರೋಪಿಲು ಜನವರಿ 15க்கு ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನಗೂ ಕಳ್ವೇರು ಪೊಗ್ಗುದಿತ್ತಿರು. ಈ ಸಂಗತಿಯಾದ ವಾರ ಕರಿಂಡಲ ಕಳ್ವೇರಿನ ಪದದಿಜಿருந்து ತೊಕ್ಕುಟ್ಟು ಬಸ್ ಸ್ಟ್ಯಾಂಡ್ ಹಿಡಿದು ಸೋಮವಾರ ಬೈಯಗು ಪ್ರತಿಭಟನೆ நடத்திட்டு அவைத்த பெருக்கே ஈர்வெறினு போலீசரு பத்துதிரு கொணாஜே போலீசரு கல்வெறினு பாரி விசாரணை நடப்பா வந்துள்ளது. ಕಡಲು ತುಯ್ಯರೆ ಭಾರಿ ಪೊರ್ಲು ಅಂಡ ನೀರ್ಗ್ ಜತ್ತಂಡ ಅಪಾಯ ಖಂಡಿತ. ಶಿವ ತಾಂಡವನು ನೆಂಪು ಮಲ್ತುನಂಚಿದ್ನ ಕಡಲ್ದ ಸೆರೆಕುಲು ಒಪ್ಪನಿನ್ನು ತೂವಲೆ ಅಂಚಿನವಲು ಒಡಿಪುದ ನೀಂತುನ ಬಿರ್ಸಿರು ಗಂಗಾಧರಜಿ ಅಟ್ಟೆಕಾರು ಪಾಡದು ಕಾರ್ಗ್ ಸಂಕಲೆ ಕಟ್ಟದು கடலுக்கு ஜத்தது சாரத்த 400 மீட்டர் நீந்தது ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದಾಖಲೆ ಬರೆಪಾದಿರು. 55 ವರ್ಷದ ಆರು ಕಡೀರ್ದ ಸತ್ತಿ ಭಾರತದ ಹಿರಿಯ ವ್ಯಕ್ತಿ ಇಂಚ ನೀಂತುನ ದಾಖಲೆ ಮಲ್ತದಿರು. ಕಡಲಿತ ಸೆರೆಕುಲು ತುಯ್ಯರೆ ಮನಸ್ಸಿಗೆ ಉಲ್ಲಾಸ ಕೊರ್ಪುಂಡು ಅಂಡ ಐತ ಸೊರ್ಪ ಶಿವ ತಾಂಡವದಂಚ ಇತ್ತದು ದೂರುಡ್ದು ತುಯಿನಕ್ಲಿಗೆ ಗೊತ್ತು ಎನ್ನುಂಡ ಶರೀರಡು ಚಳಿಗುಲ್ಲು ಕಡಲಿಡು ನೀಂದುನಿ ಪಂಡ ಅವು ಮಲ್ಲಾಸಾಸ. ದೇಶದ ಸೈನಿಕರು ಶತ್ರು ರಾಷ್ಟ್ರದ ಸೈನಿಕರನ ಒಟ್ಟುಗು ಲಡಾಯಿ ಮಲ್ಪುನಂಚಾಂದು ಇಂದಿನ ಪನುಲಿ ಕಡಲ್ಡು ಗೊಬ್ಬುನವು ಅಪಾಯಗೂ ಸಾದಿ ಏಪ ನೀರು ನಮ್ಮನು ಒಯ್ತೊನೊಂದು ಪಣಿಯರೆ ಸಾಧ್ಯ ಇಜ್ಜಿ ಅಂಚಿನ ರೌದ್ರಾವತಾರ ಕಡಲಿದ ಸೆರೆಕ್ಲಿಗೂ ಉಂಡು. ಅಂಚಿನವಲು ಒರಿ ಸಾಧಕಿರು ಕಡಲಿಡು ನೀಂದದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ ಮಿಲ್ತದಿರು. ಒಡೆಪು ಜಿಲ್ಲೆದಾರು ನೀಂದುಡಿಟ್ಟು ಬೆರ್ಸೆರು ಗಂಗಾಧರ್ ಜಿ ಆ ಸಾಧಕರಾದುಲ್ಲೆರು. ಅರೆಗ್ ಇತ್ತ 55 ವರ್ಷ ಎಂಚಿನ ಪ್ರಾಯದಂಗತನ ಪೊರ್ತುಡ್ಲ ಜವನರಿಡ್ದಲ ಮೇಲ್ ಸಾಧನೆ ತೋಜಾದಿರು. ಐತರ ದಾಖಲೆಗಾದ ಪಡ್ಡೈ ಕಡಲಿಗ ಜತ್ತನ ಗಂಗಾಧರ್ ಪದ್ಮಾಸನ ಅಟ್ಟೆಕಾರ ಪಾಡ್ದು ಕಾರಿಗೆ ಸಂಕಲಿಸುತ್ತದು 1 ಗಂಟೆ 13 ನಿಮಿಷ 7 ಸೆಕೆಂಡ್ ಸಾರತ್ತ 400 ಮೀಟರ್ ನೀಂದದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅರಿಣಪುದರು ಬರೆಪಾದಿರು. ನಾನು ಜಯದುರ್ಗ ಸ್ವಿಮ್ಮಿಂಗ್ ಕ್ಲಬ್ ಅಂತ ನಾನು ಇದು ಮಾಡಿದ್ದೇನೆ. 2018ರಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಅನೇಕ ಯುವಕರೆಲ್ಲ ನನ್ನೊಟ್ಟಿಗಿದ್ದಾರೆ. ಅವರು ಇವತ್ತಿನ ಒಂದು ಈ ನಮ್ಮ ಈ ಸಾಧನೆಯನ್ನು ಮಾಡಲಿಕ್ಕೆ ಜಯದುರ್ಗ ಸ್ವಿಮ್ಮಿಂಗ್ ಕ್ಲಬ್ನ ಎಲ್ಲ ಸದಸ್ಯರು ಕೂಡಿ ಅದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದಾರೆ. ಮಾತ್ರವಲ್ಲದೆ ನನಗೆ
ಇಡೀ ಈ ಪಡುಕೆರೆ ಪಂಡರನಾಥ ಭಜನಾ ಮಂದಿರದಿಂದ ಈ ಶಾಂತಿನಗರ ತನಕ ಪಡುಕೆರೆಯಿಂದ ಮತ್ತು ಮಲ್ಪೆಯಿಂದ ಮತ್ತು ಎಲ್ಲ ಕಡೆಯಿಂದ ಹೆಚ್ಚಿನ ಕಡೆಯಿಂದ ಮಂಗಳೂರಿನಲ್ಲಿ ಕೂಡ ಬಂದಿದ್ದಾರೆ, ನಮ್ಮ ಸಿಂಹರ್ಸ್ನವರೆಲ್ಲ ಬಂದಿದ್ದಾರೆ. ಇವರು ನಮ್ಮ ಇಡೀ ಯುವಕರು ಅಂದರೆ ಬಹಳಷ್ಟು ನನಗೆ ಇವತ್ತಿನ ಈ ಸಾಧನೆ ಮಾಡಲೇಬೇಕಂತ ನನ್ನ ಪ್ರೇರಣೆ ಮಾಡಿಕೊಂಡು ನನಗೆ ಪ್ರೇರೇಪಿಸಿ ನನ್ನನ್ನು ಇವತ್ತು ಮಾಡಲೇಬೇಕಂತ ಒತ್ತಾಯ ಮಾಡಿದ್ರಿಂದ ನಾನು ಇವತ್ತು ಈ ಮಾಡಲಿಕ್ಕೆ ನಾನು ಸಾಧ್ಯ ಆದೆ. ಒಂದುವೇ ಸುರೂತ ಸರ್ತಿ ಕಾರ್ಗ್ ಸಂಕಲೆ ಕಟ್ಟದು ನೀಂದದು ಭಾರತದ ಹಿರಿಯ ಪ್ರಾಯದ ವ್ಯಕ್ತಿ ಒರಿ ಇಂಡಿಯಾ ಬುಕ್ ಕೊಡು ದಾಖಲೆ ಮಲ್ತದಿರು. ನೀಂದನಗ ವಿಡಿಯೋ ಚಿತ್ರೀಕರಣ ಮಲ್ತದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ದ ಅಧಿಕಾರಿಲು ಇತ್ತದು ಅವೆನ ತುತ್ತಿರು. ಇವತ್ತು ತುಂಬ ಸಂತೋಷದ ದಿನ. ಉಡುಪಿಲಿ ಒಂದು ದಾಖಲೆ, ಒಂದು ಇತಿಹಾಸನ ಕ್ರಿಯೇಟ್ ಮಾಡಿದ್ದಾರೆ ಮಿಸ್ಟರ್ ಗಂಗಾಧರ್ ಅವರು. 1400 ಮೀಟರ್ಸು ಕೇವಲ 1 ಗಂಟೆ 13 ನಿಮಿಷ 7 ಸೆಕೆಂಡಲ್ಲಿ ಲೋಟಸ್ ಫೋರ್ಟಲ್ಲಿ ಅಂದರೆ ಪದ್ಮಾಸನದಲ್ಲಿ ಬ್ರೆಸ್ಟ್ ಮುಖಾಂತರ ಈಜುತ್ತಾ ಒಂದು ದಾಖಲೆನೂ ಮಾಡಿದ್ದಾರೆ. ಇದು ಇದ್ದಿದ್ದು 800 ಮೀಟರ್ಸು, ಬಟ್ ಇವರು 1400 ಮಾಡಿಬಿಟ್ಟು ದಾಖಲೆಯನ್ನು ಮಾಡಿದ್ದಾರೆ. ತುಂಬ ಸಂತೋಷವಾದಂಥ ವಿಚಾರವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಾಖಲೆ ಮಲ್ಪನ ಕಾರ್ಯಕ್ರಮಕ್ಕೂ ಮಾಜಿ ಮಂತ್ರಿ ಪ್ರಮೋದ್ ಮಧ್ವರಾಜ್ ಚಾಲನೆ ಕೊಡ್ತಾರೆ. ಗಂಗಾಧರ್ ಜಿ ಮೇರೆನ ಸಾಧನೆಗೆ ಶಾಸಕರು ರಘುಪತಿ ಭಟ್ರು ಮೆಚ್ಚುಗೆ ಸಂದಾಯರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲಾ ಸಹಕಾರಿ ಮೀನುಗಾರಿಕಾ ಫೆಡರೇಷನ್ ಗುರುಕಾರ್ಯರು ಯಶ್ಪಾಲ್ ಸುವರ್ಣ, ಕಾರ್ತಿಕ್ ಗ್ರೂಪ್ ಮಲ್ಪೆ ಆಡಳಿತ ನಿರ್ದೇಶಕರು ಹರಿಯಪ್ಪ ಕೋಟ್ಯನ್, ಅಪರ ಜಿಲ್ಲಾಧಿಕಾರಿ ಸದಾಶಿವ ಪ್ರಭು, ಕರಾವಳಿ ಕಾವಲು ಪಡೆ ಎಸ್ಪಿ ಚೇತನಾರ್, ಜಯದುರ್ಗ ಸ್ವಿಮ್ಮಿಂಗ್ ಕ್ಲಬ್ ಕಡೆಕಾರದ ಒತ್ತು ಗುರುಕಾರ್ಯರು ಚಂದ್ರ ಎಂ ಕುಂದರ್, ಹರ್ಷ ಮೆಂಡನ್, ಜನಾರ್ದನ ಕೋಟ್ಯನ್ ಪಾಲ್ಗೊಂಡಿರು. ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಮಿತ್ತು ನಡಪುನ ಅನ್ಯಾಯನು ಎಂಕಲು ಸಹಿಸೇರೆ ಸಾಧ್ಯ ಇಜ್ಜಿ ಒಂದುವೇ ಸಂಗತಿ ಮುಸ್ಲಿಮರನ ಪಳ್ಳಿದ ಮಿತ್ತು ನಡತದಂಡ ದಾನೆ ಆತುಂದು ಗುರುಪುರ ವಜ್ರದೇಹಿ ಮಟ್ಟುತ ರಾಜಶೇಖರಾನಂದ ಸ್ವಾಮೀಜಿ ಪ್ರಶ್ನೆ ಪಾಡ್ತಿರು. ಸೋಮವಾರ ತೊಕ್ಕೊಟ್ಟುಡು ವಿಶ್ವ ಹಿಂದೂ ಪರಿಷತ್ ನಡಪಾಯಿನ ಪ್ರತಿಭಟನೆ ಪಾತಿರಿಯರು. ಹಿಂದೂ ಧಾರ್ಮಿಕ ಕೇಂದ್ರಗಳ ಮಿತ್ತು ಕಣ್ಣದಿದು ಕಿಡಿಗೇಡಿಲು ಬೊಚ್ಚಾಂದಿನ ಮಾತ ವರ್ತನೆ ತೋಚಾವನ ಇರುತ್ತ ಸೋಮವಾರ ತೊಕ್ಕೊಟ್ಟುಡು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಬೊಕ್ಕ ಬೆದ್ಬೆದ್ದ ಸಂಘಟನೆಲು ಪ್ರತಿಭಟನೆಗೆ ಅಟ್ಟಣೆ ಮಲ್ತದಿತ್ತಂಡು. ಗುರುಪುರ ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ಪ್ರತಿಭಟನೆ ಪಾತಿರ್ದು ಶಾಸಕರು ಯುಟಿ ಖಾದರ್ ಪಿದಾಯು ತಿರ್ಗುನ ಕಮ್ಮಿ ಮಲ್ತದು ಅರೆನ ಕ್ಷೇತ್ರಡು ಕೆಲಸ ಮಲ್ತದು ಮುಲ್ಪ ಎಂಚಿನ ಮಾತ ಆವೊಂದುಂಡು ಪಂದು ಕಣ್ಣು ಬುಡ್ದು ತೂವಡು. ಹಿಂದೂ ಧಾರ್ಮಿಕ ಕೇಂದ್ರಗಳ ಮಿತ್ತು ನಡಪುನ ಅನ್ಯಾಯ ಎಂಕುಲು ಸಹಿಸರೆ ಸಾಧ್ಯ ಇಜ್ಜಿ ಒಂದುವೇ ಸಂಗತಿ ಮುಸ್ಲಿಮೇರ್ನ ಪಳ್ಳಿದ ಮಿತ್ತು ನಡತುದುಂಡ ದಾನೆ ಆತು ಪಂದು ಸ್ವಾಮೀಜಿಯರು ಪ್ರಶ್ನೆ ಪಾಡಿಯರು. ಒಂದು ಕಡೆಯಲ್ಲಿ ನಮಗೆ ಸಿಸ್ಟಮನ್ನು ಸ್ವಲ್ಪ ಎಚ್ಚರಿಸುವ ಒಂದು ಕರ್ತವ್ಯ ಕೂಡ, ಮತ್ತು ನಮ್ಮ ಹಿಂದೂ ಸಮಾಜವನ್ನು ಇನ್ನಷ್ಟು ಸದೃಢಗೊಳಿಸುವ ಸಲುವಾಗಿ ನಮ್ಮವರಿಗೆ ಯಾವುದೇ ರೀತಿಯ ಅಧೈರ್ಯದ ಭಾವನೆ ಬರಬಾರದು. ಯಾಕೆ ಅಂತಂದರೆ ನಾವು ನಂಬಿಕೆಗಳಿಂದ ಬದುಕುವವರು. ಹಾಗಾಗಿ ನಮ್ಮ ನಂಬಿಕೆಗಳಿಗೆ ಭಗ್ನ ಬಂದಿದೆ ಅಂತಲಾದಾಗ ನಾವು ನಮ್ಮ ನಂಬಿಕೆಯನ್ನು ಪುನರಪಿ ನಾವು ಅದನ್ನು ಸರಿಪಡಿಸುವ ಒಂದು ಪ್ರಯತ್ನಕ್ಕೆ ಪ್ರಸ್ತುತ ಉಳ್ಳಾಲದಲ್ಲಿ ನಾವು ಕೈ ಹಾಕಿದ್ದೇವೆ. ಈ ದಿನಗಳು, ಮುಂದಿನ ದಿನಗಳು ನಮಗೆ ಇಂಥ ಪ್ರತಿಭಟನೆ ಮಾಡಲಿಕ್ಕೆ ಯಾವುದೇ ಕಾರಣ ಸಿಗಬಾರದು. ಅದಕ್ಕಾಗಿ ನಾವು ಸರ್ಕಾರವನ್ನು ಈ ಮಜಲಿನಲ್ಲಿ ಪ್ರಾರ್ಥಿಸಿದ್ದೇವೆ, ಮತ್ತು ನಮ್ಮಲ್ಲಿರುವಂತಹ ಅಧಿಕಾರಿ ವರ್ಗಗಳನ್ನು ನಾವು ಪ್ರಾರ್ಥಿಸಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಶಿಕ್ಷೆ ಆಗ್ತದೆ ಅಂತ ಹೇಳಿ ನಾವು ನಮ್ಮ ದೈವ ದೇವರುಗಳನ್ನು ಪ್ರಾರ್ಥಿಸ್ತೇವೆ. ತೊಕ್ಕೊಟ್ಟು ಬಸ್ ಸ್ಟ್ಯಾಂಡ್ ನಡತ್ತಿನ ಪ್ರತಿಭಟನೆಡು ಶರಣ್ ಪಂಪೆಲ್, ಭಜರಂಗ ಕುಲಾಲ್ ಇಂಚ ನಾಯಕರು ಪಾಲ್ದೆತುಂಡೆರು. ಸರ್ಕಾರದ ಸವಲತ್ತು ಜನಸಾಮಾನ್ಯರಿಗೆ ಸರಿಯಾದ ತಿಕ್ಕೊಡು ನನ್ನ ಮಿತ್ತು ವೆನ್ಲಾಕ್ ಜಿಲ್ಲಾಸ್ಪತ್ರೆಡು ಒವ್ವೆ ಅವ್ಯವಸ್ಥೆ ಉಪ್ಪೆರೆ ಬಲ್ಲಿಂದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯರು ಅಧಿಕಾರಿಗಳಿಗೆ ಜಾಗೃತೆ ಪಂತಿರು. ಸಾರ್ವಜನಿಕರನ್ನ ದೂರದ ಮಿತ್ತು 6 ಪ್ರಜಾಪ್ರಭುತ್ವ ದಿನಾಚರಣೆ ದಾನಿ ಆಸ್ಪತ್ರೆಗೆ ಭೇಟಿ ಕೊರತು ಚರ್ಚೆ ಮಲ್ತಿರು. ಕುಡ್ಲದ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಡು ನಿಚ್ಚಲ 5 ಜಿಲ್ಲೆಲಿಡ್ದು 5 ಅಚ್ಪಮುಟ್ಟ ಸೀಕದಕ್ಲು ಆಸ್ಪತ್ರೆ ಸೇರ್ವೆರು. ಕೆಲವೊಂಜಿ ಮರ್ದಗೂ ಖಾಸಗಿ ಆಸ್ಪತ್ರೆದ ಒಟ್ಟುಗೂ ಒಪ್ಪಂದ ಮಲ್ತದುಂಡು ಆಸ್ಪತ್ರೆಡು ಸರಿಯಾದ ಮರ್ದು ಕೊರಂದೆ ಸೀಕದಕ್ಲಿಗೂ ಡಾಕ್ಟರ್ ನರ್ಸ್ನಕ್ಲು ಗುಮನ ಕೊರಂದಿಚ್ಚರು. ಖಾಸಗಿ ಆಸ್ಪತ್ರೆಗೆ ಪೋಯರ ಒತ್ತಾಯ ಮಲ್ತೊಂದುಲೆರಿಂದು ಸಾರ್ವಜನಿಕರಿಡ್ದು ದೂರು ಬರೊಂದುಂಡು. ಅಂಚದು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯರು ಅಂಗಾರೆ ಪ್ರಜಾಪ್ರಭುತ್ವ ದಿನಾಚರಣೆ ದಾನಿ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊರಿಯರು. ಅಧಿಕಾರಿಲೆಡ ಚರ್ಚೆ ನಡಪಾಯರು. ಆಸ್ಪತ್ರೆದ ಅವ್ಯವಸ್ಥೆ ಬಗೆಟ್ಟು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಬೊಕ್ಕ ಅಧೀಕ್ಷಕರಾದ ಪುನಃ ಸದಾಶಿವರಿಗೂ ಮಂತ್ರಿಯರು ಜೋರು ಮಲ್ತದು ಪಾತಿರಿಯರು. ವಾರ್ಡ್ಲೆಗ್ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಪೋದು ಸೀಕ್ ದಕ್ಲೆಡ ಅಕ್ಲೆಡ ಇಲ್ಲ ದಕ್ಲೆಡ ಪಾತಿರ್ದು ಅವ್ಯವಸ್ಥೆ ಬಗೆಟ್ಟು ಪೆಂದೊಂಡೆರು. ಸರಾಸರಿ
ಇಲ್ಲಿರುವಂಥ ಆರೋಗ್ಯ ರಕ್ಷಾ ಸಮಿತಿಯನ್ನು ಪುನರ್ರಚಿಸಬೇಕು ಅಂತ ಯೋಚನೆ ಇದೆ. ಮತ್ತು ಇಲ್ಲಿ ಕೊರೋನಾ ನಂತರ ನಮ್ಮ ಹೊರರೋಗಿಗಳ ವಿಭಾಗದಲ್ಲಿ ಒಂದು ರೀತಿಯ ಹೆಚ್ಚು ರೋಗಿಗಳು ಬರುವ ಹಿನ್ನೆಲೆಯಲ್ಲಿ ಒಂದಷ್ಟು ಸಿಬ್ಬಂದಿಗಳನ್ನು ಜೋಡಿಸಬೇಕು ಮತ್ತು ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ ನರ್ಸ್ಗಳು ಸೇರಿದಂತೆ ಇಡೀ ವೆನ್ಲಾಕ್ನ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಅನ್ನೋಂಥ ಸೂಚನೆಯನ್ನು ಕೊಡಲಾಗಿದೆ. KMC ಆಸ್ಪತ್ರೆ ಜೊತೆಯಲ್ಲಿ ನಮ್ಮ ಒಡಂಬಡಿಕೆ ಇದೆ. ವೆನ್ಲಾಕ್ ಮತ್ತು KMC ಜೊತೆಯಲ್ಲಿ ಒಂದು ಒಡಂಬಡಿಕೆ ಇದೆ. ಆ ಒಪ್ಪಂದದ ಪ್ರಕಾರ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಗಳು ನಡೀತಾ ಇದೆಯಾ ಅನ್ನುವಂಥ ಗಮನಿಸಲಿಕ್ಕೆ ಬೇಕಾದ ಪ್ರಗತಿ ಪರಿಶೀಲನೆಯನ್ನು ಕೂಡ ಮಾಡಿದೆವು. ನಾಡ್ದು 10ನೇ ತಾರೀಕಿಗೆ ನಮ್ಮ ಅಧಿವೇಶನದ ಮುಗಿದ ನಂತರ ಒಂದು 5-6 ದಿವಸದಲ್ಲಿ ಹೆಚ್ಚು ಕಡಿಮೆ ಫೆಬ್ರವರಿ 10ನೇ ತಾರೀಕಿನ ಒಳಗೆ ನಮ್ಮ ಆರೋಗ್ಯ ಮಂತ್ರಿಗಳು ಇಲ್ಲಿಗೆ ಭೇಟಿ ಕೊಡುವಂಥ ಸಂಭವಗಳಿದೆ. ಅದಕ್ಕೂ ಮೊದಲು ಏನೇನು ಯೋಜನೆಗಳು ಬೇಕು ಅನ್ನೋದು ಯೋಚನೆ ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೆ ಬಂದಿರುವಂಥ ರೋಗಿಗಳಿಗೆ ತೊಂದರೆ ಆಗದಂತೆ ಉತ್ತಮವಾದಂಥ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು. ಎಲ್ಲ ಸಿಬ್ಬಂದಿಗಳು ಜಾಗೃತಾವಸ್ಥೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕೆಲಸಗಳನ್ನು ಮಾಡಬೇಕು. ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಕೆಲಸ ಮಾಡಿ ಒಬ್ಬನೇ ಒಬ್ಬ ಪೇಷಂಟಿಗೂ ಕೂಡ ತೊಂದರೆ ಆಗದಂತೆ ನೋಡಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಸರ್ಕಾರದ ಸವಲತ್ತುಲು ಜನಸಾಮಾನ್ಯರಿಗೆ ಸರಿಯಾದ ತಿಕ್ಕೊಡು ನನ್ನ ಮಿತ್ತಗ ಇಂಚ ಗೊಮನ ಕೊರಂದೆ ಉಪನ ಸರಿಯತ್ತೆಂದು ವೈದ್ಯಾಧಿಕಾರಿಗಳಿಗೆ ಮಂತ್ರಿಯರು ಜಾಗೃತಿ ಪಂಡರು. ಶಾಸಕರಾಯನ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಒತ್ತು ಗುರುಕಾರ್ದಿ ಕಸ್ತೂರಿ ಪಂಜ, ಆರೋಗ್ಯಾಧಿಕಾರಿ ರಾಮಕೃಷ್ಣ ಬಾಯಾರಿ ಒಟ್ಟುಗಿದ್ದರು. ವರ್ಷಲ ಲೋಕೊಡು ಜನವರಿ 20 ಆಚೆಕ್ ಭಾರತ ದೇಶದ ಗಣರಾಜ್ಯೋತ್ಸವ ಭಾರಿ ಗೌಜಿಡು ಆಚರಣೆ ಮಲ್ಪುವೆರು. ಕುಡ್ಲದ ಮಾತಾ ಜನಕುಲೆಗ್ಲ ಗಣರಾಜ್ಯೋತ್ಸವದ ಉಡಲದಿಂಚಿನ ಸೊಲ್ಮೆಲು ಇಂಚ ಕುಡ್ಲ ನಗರದ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಪಂತೆರ್ ಆರು ತುಳು ಭಾಷಣೆ ಪ್ರಜಾಪ್ರಭುತ್ವ ದಿನಾಚರಣೆದ ಎಡ್ಡೆಪ್ಪು ಬಯಕದು ಸರ್ವೇನಲ ಗುಮನವೈತುದಿರು. ಕೊರೋನಾ ಕಾರಣ ಈ ಸರ್ತಿ ತಕ್ಕ ಮಟ್ಟದ ಗಣರಾಜ್ಯೋತ್ಸವದ ಆಚರಣೆ ನಡೆತಂಡು. ಸಾಮಾಜಿಕ ಜಾಲತಾಣ ಫೇಸ್ಬುಕ್ ವಾಟ್ಸಪ್ ಪ್ರಜಾಪ್ರಭುತ್ವ ದಿನಾಚರಣೆಗೆ ಒರೆಯಕೋರಿ ಎಡ್ಡೆಪ್ಪು ಬಯಕದಿರು. ಕುಡ್ಲ ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅಧಿಕಾರದೆತ್ತು ನೆಡೆದು ಬೊಕ್ಕ ಕಿಡಿಗೇಡಿಲಿಗ್ ಚಳಿ ಕುಲ್ಲಾದಿರು. ತುಳುನಾಡು ಸಾಂಸ್ಕೃತಿಕ ಕಲೆ ಸಂಸ್ಕೃತಿ ಬಗೆಡ್ಲ ಉಮೇದು ದಿವೊಂದಿರು. ಆರೆ ಈ ಸರ್ತಿ ಗಣರಾಜ್ಯೋತ್ಸವ ಸಂದೇಶ ಕೊರ್ತಿರು. ಅಂಡ ಐಟ್ ಎಂಚಿನ ವಿಶೇಷ ಪಂದಕೇನ್ವರ ನಮ್ಮ ತುಳು ಭಾಷೆಡೆ ಗಣರಾಜ್ಯೋತ್ಸವ ಸಂದೇಶ ಕೊರ್ನವೇ ಇಸೇಸ ಆದಿತ್ತಂಡು. ತುಳು ಭಾಷೆಡು ಆರು ಪಾತಿರ್ದು ನಮ್ಮ ಗಣರಾಜ್ಯೋತ್ಸವ ಗಡ್ದಡು ಆಚರಣೆ ಮಲ್ಪುವ ಈ ಸರ್ತಿಲ ಆಚರಣೆ ಮಲ್ತೊಂದುಲ್ಲ ಸರ್ವರಿಗ್ಲ ಎಡ್ಡಪ್ಪು ಬಯಕುವೆರು ಪಂದು ಪಂಡರು. ಪ್ರತಿ ವರ್ಷ ಜನವರಿ 25 ಲೋಕೋಡು ನಮ್ಮ ಭಾರತ ದೇಶದ ಗಣರಾಜ್ಯೋತ್ಸವ ಭಾರಿ ಗೌಜಡ ಆಚರಣೆ ಮಲ್ಪರೆ. ಕುಡ್ಲದ ಮಾತಾ ಜನಕಲಿಗೆಲ್ಲ ಗಣರಾಜ್ಯೋತ್ಸವದ ಉಡಲ್ದಿಂಜಿನ ಸೊಲ್ಮೆಲು ನಾಡಿದ ಪುದರ್ಪೊಯಿ ವೈದ್ಯರು ಡಾಕ್ಟರ್ BM ಹೆಗ್ಡೆರಿಗ್ 2ನೇ ರಾಷ್ಟ್ರೀಯ ಮಾಮಲ್ಲ ಪ್ರಶಸ್ತಿ ಪದ್ಮವಿಭೂಷಣ ಬೈದಂಡು. 2018 6 ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದರು. ಒಡಿಪು ಜಿಲ್ಲೆ ಬೆಳ್ಳೆ ಗ್ರಾಮದ ಬೆಳ್ಳೆ ಮೋಣಪ್ಪ ಹೆಗ್ಡೆ ವೈದ್ಯರಾದ ಪರೀಕ್ಷಕರಾದ ಸಂಶೋಧಕರಾದ ಒತ್ತು ಕುಲಪತಿಯಾದ ಮಲ್ಲ ಮಟ್ಟಡು ಸೇವೆ ಸಂದಾದಿರು. ನಾಡಿದ ಪುದರಪೊಯಿ ವೈದ್ಯರು ಡಾಕ್ಟರ್ BM ಹೆಗ್ಡೆರಿಗ್ ದೇಶದ 2ನೇ ಮಾಮಲ್ಲ ರಾಷ್ಟ್ರೀಯ ಪ್ರಶಸ್ತಿ ಪದ್ಮ ವಿಭೂಷಣ ಕೊರಿಯರೆ ಅಜತದಿರು. ಬೆಳ್ಳೆ ಮೋನಪ್ಪ ಹೆಗಡೆ BM ಹೆಗಡೆ ಹೃದಯ ಸೀಕ್ ಬಗೆಟ್ ಎಡ್ಡೇನಾ ತೆರಿನಾರು ಆದು ಕಲ್ಪೌನಾರಾದು ಪರೀಕ್ಷಕರಾದ ಸಂಶೋಧಕರಾದ ಬರೆಪುನಾರಾದು ಸಾಹಿತಿ ಬರವು ಬಗೆಟ್ ಎಡ್ಡೇನಾ ತೆರಿನಾರಾದು ಒತ್ತು ಕುಲಪತಿಯಾದ ವೈದ್ಯಕೀಯ ಕ್ಷೇತ್ರಡು ಮಲ್ಲ ಮಟ್ಟಡು ಸೇವೆ ಸಂದಾದಿರು. 2018 ಪದ್ಮಭೂಷಣ ಪ್ರಶಸ್ತಿ ಬೈತಂಡು. ಈ ಸರ್ತಿ ಪದ್ಮ ವಿಭೂಷಣ ಬೈತಂಡು. 1930 ಎಡ್ಮಟ್ ಒಡಿಪು ಜಿಲ್ಲೆದ ಬೆಳ್ಳೆ ಗ್ರಾಮಡು ಆಗಸ್ಟ್ 18 ಪುಟ್ಟುದಿನ BM ಹೆಗಡೆರು ಒಡಿಪುಡು ಪ್ರಾಥಮಿಕ ಬರವು ಕಲ್ತಿರು. ಹಿರಿಯಡ್ಕದ ಬೋರ್ಡು ಹೈಸ್ಕೂಲ್ಡು ಮಲ್ಲ ಶಾಲೆ ಬರವು ಮುಗಿತದು. ಒಡಿಪುದ MGM ಕಾಲೇಜು ಇಂಟರ್ಮೀಡಿಯೇಟ್ ಬರವು ಕಲ್ತಿರು. ಮದ್ರಾಸ್ ವಿಶ್ವವಿದ್ಯಾನಿಲಯದ ವೈದ್ಯ ಪದವಿನ 1900 ಅಚ್ಪಟ್ಟದ ತೊಂಡಿರು. ಪ್ರೊಫೆಸರ್ ಬೆರ್ನಾರ್ಡ್ ರಂಚಿತ್ನ ನೋಬೆಲ್ ಪಾರಿತೋಷಿಕ ಪಡೆದನ ವೈದ್ಯರನ ಒಟ್ಟುಗೂ ಕೆಲಸ ಮಲ್ತದನ ಹೆಗ್ಡೆರ್ ಲಂಡನ್ದ ಕಾಲೇಜಿಲಿನ MRCP ಪರೀಕ್ಷಕರಾದ ಪೋಯಿನ ಕಡೀರ್ದ ಭಾರತೀಯರಾದುಳ್ಳೇರು. ಸ್ನಾತಕ ಸ್ನಾತಕೋತ್ತರ ಬೊಕ್ಕ PhD ಪರೀಕ್ಷಕರಾದ ದಕ್ಷಿಣ ಅಮೆರಿಕ ಒಂಜನ್ನು ಬಿಡ್ತು ಮಾತಾ ಖಂಡುಳಿನ ಮುಖ್ಯ ವಿಶ್ವವಿದ್ಯಾನಿಲಯಗಳಿಗೂ ಪೋಯಿನ ಸಾಧನೆ BM ಹೆಗ್ಡೆರಿನ ಕುದರಡು ಉಂಡು. 1982 ಲಂಡನ್ ವಿಶ್ವವಿದ್ಯಾನಿಲಯದ ಶಾಶ್ವತ ಸಂದರ್ಶನ ಪ್ರಾಧ್ಯಾಪಕರಾದ ಕೆಲಸ ಮಲ್ತೊಂದಿತ್ತಿನ ಹೆಗ್ಡೆ ಕಸ್ತೂರ್ಬಾ ವೈದ್ಯಕೀಯ ಮಹಾವಿದ್ಯಾಲಯಡು ಪ್ರಿನ್ಸಿಪಾಲರಾದ ಡೀನ್ ಆದ ಅಕೇರಿಗ್ ಮಣಿಪಾಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಆದ ಸೇವೆ ಸಂದಾದ ಎತ್ತೆ ಕರ್ತವ್ಯರ್ದು ನಿವೃತ್ತಿ ಆದುಳ್ಳೇರು.
ಸಾರತೊರ್ಮುನುತ ಸುನ್ಪತ 7 ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೈದಿನ ಸಾರತೊರ್ಮುನುತ ಸುನ್ಪತ ವರ್ಂಬೆಟ್ಟು ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಪಡೆದಿರ ಪದ್ಮ ವಿಭೂಷಣ ಪ್ರಶಸ್ತಿ ಬತ್ತನೆಕ್ ಡಾಕ್ಟರ್ ಬಿಎಂ ಹೆಗ್ಡೆರ್ ಸುದ್ದಿ ಮಾಧ್ಯಮದ ಕ್ರೀಡಾ ಪಾದಿರ್ದು ಸಂತೋಷ ತೆರಿಪಾದಿರು. ನನಗೆ ಪದ್ಮವಿಭೂಷಣ ಬಂದದಕ್ಕೆ ತುಂಬ ಸಂತೋಷ ನನಗೆ ನನ್ನ ವೈಯಕ್ತಿಕ ನೆಲೆಯಲ್ಲಿ. ಆದರೆ ನಾನು ನನ್ನ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದೆ. ಇನ್ನೂ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೇನೆ. ನನ್ನ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಮಾಡಬೇಕು ಅಂತ ಜವಾಬ್ದಾರಿಯನ್ನು ನನ್ನ ಮೇಲೆ ಹಾಕಿದ್ದೀರಿ. ನಿಮಗೆಲ್ರಿಗೂ ದೇಶದ ಪರವಾಗಿ ನಮಸ್ಕಾರ. ಈ ಕೊರೋನಾದಲ್ಲಿ ಮಲ ಸೀಕತ್ತು ಕೊರೋನಾ ಖಾಲಿ ಬಾಕಿ ಕಾಯಿಲೆ ಒಂಜಿ ಜ್ವರತ್ತ ಲೆಕ್ಕನೆ ಬರ್ಪುಡು ಪೋಪುಡು ಪೋಡ್ಸ್ ಅವೇನು ಪೋಡಿಗೆಟ್ಟದೇ ಜನಕ್ಲನ್ನು ಕೆರ್ಪೇರು ಅದು ಪೋಡಿಗೆಟ್ಟನ್ನು ಬಿಡ್ಚಿ ಪೋಡಿಮೇನು ಬಿಡ್ಚಿ ದಾನ ಮಾಡ್ಪಡೊಂದಿಜ್ಜಿ ನಮ್ಮ ಜಾಗ್ರತೆ ಮಲ್ತೊಂಡಾಂಡು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ನಮ್ಮ ಹೆಚ್ಚು ಮಲ್ತೊಂಡಾಂಡು ಐಕೆ ಎಡ್ಡೆ ಆಹಾರ ಎಡ್ಡೆ ಮನಸ್ಸು ಒಕ್ಕರಿಗೆ ದಾಲ ಸಹಾಯ ಮಲ್ಪನು ಒಂದು ಮಾತು ಇತ್ತಂದ್ರೆ ರೋಗ ನಿರೋಧಕ ಶಕ್ತಿ ಅನ್ನೋದಿಗೆ ಹೆಚ್ಚಾಪಣು ಆತೆಯೋ ఒక ಕೊರೋನಾದಾಲ ಬರ್ಪೂಜಿ ಕೊರೋನಾ ತಿನ್ಪೂಜಿ ಕೊರೋನಾದಾಲ ಪಿಲಿಯತ್ತು. ಮಣ್ಣಿನೊಳಗಿನ ಅನ್ನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಬರೆತಿನ ಆತ್ಮಕಥನ ಗ್ರಂಥ ಬುಧಾರ ಪಾವಂಚದ ಅನುಭವ ಮಂಟಪಡು ಬಿಡುಗಡೆ ಆಪುಂಡು. ಡಾಕ್ಟರ್ ಬಿಎ ವಿವೇಕ್ ರೈ ಗ್ರಂಥ ಬಿಡುಗಡೆ ಮಲ್ಪುವೆರು ಈ ಬಗೆಟ್ ಕುಡ್ಲದ ಆಕೃತಿ ಪಬ್ಲಿಕೇಶನ್ ಸುದ್ದಿಕೂಟುಡು ಇವರ ಕೊಡ್ತುಂಡು. ತುಳು ಕನ್ನಡ ವಿದ್ವಾಂಸರು ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ನ ಆತ್ಮಕಥನ ಮಣ್ಣಿನೊಳಗಿನ ಅನ್ನ ಗ್ರಂಥ ಬಿಡುಗಡೆಯಲ್ಲಿ ಜನವರಿ 27 ಪಾವಂಜದ ಅನುಭವ ಮಂಟಪಡು ನಡಪುಂಡು. ಆ ಬಗೆಟ್ ಸೋಮವಾರ ಕುಡ್ಲದ ಪತ್ರಿಕಾ ಭವನಡು ಗ್ರಂಥದ ಪ್ರಕಾಶಕರು ಆಕೃತಿ ಪಬ್ಲಿಕೇಶನ್ಸ್ ದ ನಾಗೇಶ್ ಕಲ್ಲೂರು ಸುದ್ದಿಕೂಟುಡು ಇವರ ಕೊರಿಯರು. ಬುಧವಾರ ಬಯ್ಯ 5 ಗಂಟೆಗೆ ನಡಪುನ ಕಾರ್ಯಕ್ರಮಟು ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಕೃತಿ ಬಿಡುಗಡೆ ಮಲ್ಪುವೆರು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿ ತಾಯರ್ ಗುರ್ಕಾರ್ಮೆ ವಹಿಸುವರು. ಮಲ್ಲ ಬಿನ್ನೆರಾದ್ ಡಾಕ್ಟರ್ ಎಂ ಮೋಹನ್ ಆಳ್ವ ಗಣೇಶ್ ಕಾರ್ಣಿಕ್ ಕಡಂಪೊಡಿ ಮಹಾಬಲ ಪೂಜಾರಿ ಪಾಲ್ದೆತ್ತುನುವೆರು ಬಂದು ಪಂಡೆರು. ಮಣ್ಣಿನೊಳಗಿನ ಅನ್ನ ಗ್ರಂಥದ ಬಗೆಟ್ ಕದ್ರಿ ನವನೀತ್ ಶೆಟ್ಟಿ ಇವರ ಕೊರಿಯರು. ಪಠ್ಯಪುಸ್ತಕದಲ್ಲಿ ಓದಿ ಕಂಠಪಾಠ ಮಾಡಿ ಮತ್ತೆ ಒಪ್ಪಿಸಿದ್ದಲ್ಲ, ಸ್ವತಃ ತಾನೇ ಉರಲು ಹಾಕಿದ ಅನುಭವವನ್ನು ಮತ್ತೆ ಪಸರಿಸುವ ಕೆಲಸ. ಒಂದು ಗದ್ದೆ ಸಾಗುವಳಿ ಮಾಡಬೇಕಿದ್ರೆ ಅದಕ್ಕೆ ಏನೆಲ್ಲ ಬೇಕು ಆ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡರು. ಅವರ ಮನೆಯ ಪಕ್ಕದಲ್ಲೇ ನಂದಿನಿ ನದಿ ಹರಿಯುತ್ತದೆ. ಆ ನಂದಿನಿ ನದಿ ಸಮುದ್ರವನ್ನು ಸೇರ್ತದೆ ಸಸಿಹಿತ್ತಲಲ್ಲಿ. ಆ ನದಿ ಬದುಕಿನ ಬಗ್ಗೆ ಅವರಿಗೆ ಇದ್ದಂತಹ ಒಂದು ಅವಿನಾಭಾವ ಸಂಬಂಧ, ಅದನ್ನು ಕೂಡ ಒಮ್ಮೆ ಎಲ್ಲ ಕವಿಗಳನ್ನು, ಸಾರಸ್ವತ ಲೋಕದ ದಿಗ್ಗಜರನ್ನು, ಮಾಧ್ಯಮ ಮಿತ್ರರನ್ನು ಕರೆಸಿ ದೋಣಿ ವಿಹಾರ ಮಾಡುತ್ತಾ ಅಲ್ಲಿ ಮಾತಿನ ಮಂಟಪವನ್ನು ಕಟ್ಟುವುದರ ಮೂಲಕ ಒಂದು ಕೊಡುಗೆಯನ್ನು ಕೊಟ್ಟದ್ದು ಕೂಡ ಅದು ದಾಖಲಾದದ್ದು. ಅವರ ಮಣ್ಣಿನೊಳಗಿನ ಅನ್ನ, ಮಣ್ಣಿನ ವಾಸನೆ ಇದೆ ಅಂತ ಹೇಳ್ತೇವಲ್ಲ, ಅದೇ ರೀತಿಯ ಒಂದು ಪುಸ್ತಕ ಇದು. ಸಂಗ್ರಹ ಯೋಗ್ಯ ಪುಸ್ತಕ. ಅವರ ಆತ್ಮಕಥನ ಸ್ವರೂಪದಲ್ಲಿ ಅದು ಇದ್ದರೂ ಕೂಡ ಆ ಆತ್ಮಕಥನದಲ್ಲಿ ನಮ್ಮ ತುಳುನಾಡಿನ ಬದುಕಿದೆ. ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ಸಿರಿ ಪಾವಂಚದ ಸದಸ್ಯರು ಮಧುಕರ್ ಅಮೀನ್ ಸುದ್ದಿಕೂಟಡಿದ್ದರು. ಗಣರಾಜ್ಯೋತ್ಸವದ ಪುದರ್ಡ್ ಕೆಲವು ಸಂಘ ಸಂಸ್ಥೆಲು ಗಣರಾಜ್ಯ ಪಾರ್ಕ್ಲೆನ ಅವಲವಲು ಕಟ್ಟದಿನೇನು ತೂವಲಿ. ಸಾರ್ವಜನಿಕರಿಗಾದ ನವಮಂಗಳೂರು ಬಂದರ್ ಎನ್ಎಂಪಿಟಿ ಕೈತಲ ಕಟ್ಟದಿನ ಗಣರಾಜ್ಯ ಪಾರ್ಕ್ ಇತ್ತೆ ಪಡಿಲು ಬೂರ್ದುಂಡು. ಪಾರ್ಕ್ಡ್ ಮಾತಾ ವ್ಯವಸ್ಥೆ ಇತ್ತಂಡಲ ಜನ ಬರೊಂದಿಚ್ಚರು. ಪಾರ್ಕ್ ಕೂಡ ಸಜ್ಜಿ ಆದ ಜನಕುಲಿಗೆ ಪ್ರಯೋಜನ ಆವಡಾತಂಡು. ಭಾರತ ಅಂಗಾರೆ 72ನೇ ವರ್ಷದ ಗಣರಾಜ್ಯೋತ್ಸವ ಆಚರಣೆ ಮಲ್ತಂಡು. ಗಣರಾಜ್ಯದ ಪುದರ್ಡ್ ಕೆಲವು ಸಂಘ ಸಂಸ್ಥೆಲು ಬೇತೆ ಬೇತೆ ಪಾರ್ಕ್ಲೇನ ಕಟ್ಟದ ಅಂಡ ಸಾರ್ವಜನಿಕರು ಸಹಾಯ ಸಕಾಯ ಕೊರ್ಜಾಂಡ ಉವೆ ಯೋಜನೆಲು ಗೆಲ್ಮೆ ಪಡೆಪುಜ. ಸಾರ್ವಜನಿಕರಿಗಾದ ನವಮಂಗಳೂರು ಬಂದರು ಮಂಡಳಿ ಎನ್ಎಂಪಿಟಿ ಕೈತಲ್ ಕಟ್ಟದಿನ ಗಣರಾಜ್ಯೋತ್ಸವ ಪಾರ್ಕ್ ಇತ್ತೆ ಪಡಿಲ್ ಬೂರ್ದುಂಡು. ಮುಲ್ಪ ಮಾತಾ ಸಜ್ಜದ ವ್ಯವಸ್ಥೆಗಳನ್ನು ಮಲ್ತದೆರು. ಗುವೆಲುಂಡು ಜನಕ್ಲೆಗ್ ಕುಲ್ಲರ ಕಲ್ಲದ ಬೆಂಚ್ ಪಚ್ಚೆ ಪಜ್ಜೆರದ ಪರಿಸರ ಮಾತಲ ಉಂಡು ಅಂಡ ಪಾರ್ಕ್ಗೆ ಜನ ಬರೊಂದಿಜ್ಜರು. ನನಾಂಡಲ ಈ ಪಾರ್ಕ್ನ ನಿರ್ಮಲ ಮಲ್ತದು ಸಾರ್ವಜನಿಕರನ ಅನುಕೂಲಗೂ ಒದಗಾವನ ಅಗತ್ಯ ಉಂಡು. ಜನ ಪ್ರಜಾಪ್ರಭುತ್ವ ದಿನಾಚರಣೆ ಪಂದು ಸಂಭ್ರಮಡುಲ್ಲೆರು ಅಂಡ ಗಣರಾಜ್ಯೋತ್ಸವ ಪಾರ್ಕ್ ಉಪಯೋಗದಾಂತಿನಾಂಚ ಪಡಿಲ್ ಬೋರ್ದನೋ ಬೇಜಾರ್ದ ಸಂಗತಿ ಆತಂಡು. ಅಕೇರಿಗೂ ಕೂಡ ಮಲ್ಲ ಸುದ್ದಿಲೋ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ಟು ಕುಡ್ಲಡ 72ನೇ ವರ್ಷದ ಪ್ರಜಾಪ್ರಭುತ್ವ ದಿನಾಚರಣೆ ಒಡಿಪು ಜಿಲ್ಲಾ ಗಣರಾಜ್ಯೋತ್ಸವಡು ರಾಷ್ಟ್ರ ಬಾವುಟ ಏರಾದ ಸಂದೇಶ ಕೊರ್ನಾ ಮಂತ್ರಿ ಎಸ್ ಸಂಗಾರ.
ಹಿಂದೂ ಧಾರ್ಮಿಕ ಕೇಂದ್ರೊಳನ ಮಿತ್ತು ಕಿಡಿಗೇಡಿಲು ಬೊಚ್ಚಾಂದನ ಚಲ್ಲು ಕಾರ್ಯ ನಡಪಾವನ ವಿರುದ್ಧ ತೊಕ್ಕೊಟ್ಟುಡು ಪ್ರತಿಭಟನೆ ದೇರ್ಲಕಟ್ಟೆ ಅಯ್ಯಪ್ಪ ದೇವಸ್ಥಾನದ ಕೇಸಿಲು ಈರ್ವೇರು ಆರೋಪಿಗಳ ಬಂಧನ. ಒಡಿಪು ಜಿಲ್ಲೆದ 55 ವರ್ಷದ ನೀಂದುನ ಬಿರ್ಸಿರು ಗಂಗಾಧರ್ ಜಿ ಕಾರ್ಗ್ ಸಂಕಲೆ ಕಟ್ಟದು ಕಡಲ್ಡು ನೀಂದದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆ. ಸರ್ಕಾರದ ಸವಲತ್ತುಲು ಜನಸಾಮಾನ್ಯರಿಗೆ ಸರಿಯಾದ ತಿಕ್ಕೊಡು ನನ್ನ ಮಿತ್ತುಗ ಅವ್ಯವಸ್ಥೆ ಉಪ್ಪಿರಬಲ್ಲಿ ಕುಡ್ಲಡು ವೆನ್ಲಾಕ್ ಜಿಲ್ಲಾಸ್ಪತ್ರೆದ ಅವ್ಯವಸ್ಥೆ ತುದು ಅಧಿಕಾರಿಗಳಿಗೆ ಜಾಗೃತ ಪಂಡನ ಮಂತ್ರಿ ಕೋಟಾ ಶ್ರೀನಿವಾಸ್ ಪೂಜಾರಿ. ಎಡಗಿರಿ ತತ್ತಲು ಸುದ್ದಿಲು ಮುಗಿಡು ನನ್ನ ಲಾತು ಸುದ್ದಿಗಾದತು ಒಂದು ಪ್ಲೇ ನಮ್ಮ ಕುಡ್ಲ 24/7.